ಹೇಗಿದ್ದೀರಿ ಎಲ್ಲರೂ? ಗುಡ್ ಮಾರ್ನಿಂಗ್, ಹೇಗಿದ್ದೀರಿ ಎಲ್ಲರೂ ಸಹ? ನಾನು ಆರಾಮಾಗಿದ್ದೀನಿ, ನಾನು ಇಸ್ಕೊಳ್ತಿದ್ದೀನಿ, ನೀವು ಸಹ ಆರಾಮಾಗಿರ್ತೀರ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ. ನೋಡಿ ಅಂತ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿತ್ತು. ಮಗುನೂ ತಿಂದ, ನಾವೆಲ್ಲರೂ ಸಹ ತಿಂದ್ವಿ. ಗುಡ್ ಮಾರ್ನಿಂಗ್, ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ಬೆಳಿಗ್ಗೆನೇ ಸರ್ಪ್ರೈಸ್. ಏನು ಅಂತ ಹೇಳಿದರೆ ಕ್ರಾಸ್ ಫಿಂಗರ್. ಏನು ಅಂತ ಹೇಳಿದರೆ ನಾನು ಲಾಸ್ಟ್ ಟೈಮು ಟ್ರೈಪಾಡ್ ಒಂದು ಆರ್ಡ್ರ್ ಮಾಡಿದ್ದೆ ಅಲ್ಲ, ಅದು ರಿಟರ್ನ್ ಕೊಟ್ಟಿದ್ದೆ. ಇವತ್ತೀಗ ಬಂದಿದೆ. ನೋಡುವ ಇವತ್ತು ದಿವಸ ಏನು ಅವಸ್ಥೆ ಇದೆ ಅಂತ. ನಿಮ್ಮೊಟ್ಟಿಗೆ ಓಪನಿಂಗ್ ಮಾಡೋಣ ಅಂತ, ನೋಡುವ ಹೇಗಿದೆ ಅಂತ. ನೋಡಿ ಟ್ರೈಪಾಡ್ ಬಂದಿದೆ, ಎಷ್ಟು ದೊಡ್ಡದಿದೆ, ತುಂಬ ದೊಡ್ಡದಾಗಿದೆ. ಓಪನ್ ಮಾಡಿ ನೋಡುವ ಹೇಗಿದೆ ಅಂತ. ನಮ್ಮ ಅಪ್ಪು ಸಹ ಇಲ್ಲ, ಇವತ್ತು ಸ್ಕೂಲಿಗೆ ಹೋಗಿದ್ದಾನೆ ಅವನು. ಇಲ್ಲಾಂದ್ರೆ ಅವನೇ ಮಾಡ್ತಾಯಿದ್ದ ಒಂದು ಓಪನಿಂಗ್, ಇವತ್ತು ನಾನೇ ಮಾಡ್ತೀನಿ. ಟ್ರೈಪಾಡು ಹೇಗಿದೆ ಅಂತ ಚೆಕ್ ಮಾಡುವ. ಪ್ಯಾಕಿಂಗ್ ನೋಡಿದರೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅದು ಬಲ್ಕಾಗಿ ಎಲ್ಲರೂ ಆರ್ಡ್ರ್ ಮಾಡಿರ್ತಾರಲ್ಲ, ಆವಾಗ ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಅಂದರೆ ಅದೆಲ್ಲ ಲೋಡೆಲ್ಲ ಬರೋದು ಟ್ರೈನಲ್ಲಲ್ವ, ಹಾಗಾಗಿ ಅದು ಡ್ಯಾಮೇಜ್ ಆಗೋದು ಜಾಸ್ತಿ ಇರುತ್ತೆ. ಇದೀಗ ಹೇಗಿದೆ ಅಂತ ಗೊತ್ತಿಲ್ಲ, ಸೆಕೆಂಡ್ ಟೈಮ್ ಆರ್ಡ್ರ್ ಮಾಡ್ತಿದ್ದೀನಿ. ನಾನು ಇದನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ನೋಡಬೇಕು ಹೇಗಿದೆ ಅಂತ ಹೇಳಿ, ನೋಡೋಣ. ಇದು ಡ್ಯಾಮೇಜ್ ಆಗಿದೆ, ಇದನ್ನು ರಿಟರ್ನ್ ಮಾಡೋದೇ ಬೆಸ್ಟು. ಸ್ವಲ್ಪ ಡ್ಯಾಮೇಜು, ಅಂದರೆ ಸ್ವಲ್ಪ ಡ್ಯಾಮೇಜ್ ಇದ್ದರೂ ಸಹ ಅದರ ಮತ್ತು ಜಾಸ್ತಿ ದಿನ ಬಾಳಿಕೆ ಬರೋಲ್ಲ. ಸ್ವಲ್ಪ ಎಂತಾದರೂ ತಾಗಿದ್ರೆ ಫೋನೂ ಕ್ರ್ಯಾಕ್ ಆಗುತ್ತೆ, ಅದಕ್ಕೆ ಚೇಂಜೇ ಮಾಡ್ತೀನಿ. ಗುಡ್ ಮಾರ್ನಿಂಗ್, ಹೇಗಿದ್ದೀರಿ ಎಲ್ಲರೂ ಸಹ? ನಾನು ಆರಾಮಾಗಿದ್ದೀನಿ, ನಾನು ಇಸ್ಕೊಳ್ತಿದ್ದೀನಿ, ನೀವು ಸಹ ಆರಾಮಾಗಿರ್ತೀರ ಅಂಥೇಳಿ. ಇವತ್ತು ಬ್ಲಾಗ್ ಸ್ವಲ್ಪ ಲೇಟೆಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಗಡಿಬಿಡಿ ಆಗ್ತಾಯಿತ್ತು. ಅಂದರೆ ಮಗನಿಗೆ ಇವತ್ತು ಫುಲ್ ಡೇ ಸ್ಕೂಲು. ಹ್ಯಾಪಿ ತುಂಬ ಹ್ಯಾಪಿ. ತುಂಬ ದಿನ ಆಯಿತು ಅವನದು ಕಾಟ ತಡ್ಕೊಳ್ಳಿಕ್ಕಾಗ್ತಾ ಇರಲಿಲ್ಲ. ಹಾಫ್ ಡೇ ಬಂದಮೇಲೆ ಮನೆಯೊಳಗಂತೂ ಇರೋದಿಲ್ಲ, ಹೊರಗಡೆ ತುಂಬ ಬಿಸಿಲು ಬೇರೆ. ಅವನು ಹೇಳಿದರೆ ಕೇಳೋದಿಲ್ಲ, ಅವನಿಂದ ಓಡಿ ನನಗಂತೂ ಸಾಕು ಹಿಡ್ದೋಯ್ತು. ಇವತ್ತು ಫುಲ್ ಡೇ ಸ್ಕೂಲ್ ಅಂತ ಕೇಳಿ ನನಗೊಂದು ಖುಷಿ ಆಯಿತು, ಅಷ್ಟಿಷ್ಟಲ್ಲ. ಮತ್ತು ಅವನು ಇವತ್ತು ಸ್ಕೂಲಲ್ಲಿ ಎಂತ ಫೋಟೋ ಸೆಕ್ಷನ್ ಇದೆ ಅಂತೆ, ಗ್ರೂಪ್ ಫೋಟೋ ಮಕ್ಕಳದೆಲ್ಲ. ಹಾಗೆ ಭಾರಿ ಖುಷಿಯಲ್ಲಿ ಸಹ ಹೋಗಿದ್ದಾನೆ. ಇಲ್ಲ ಮೇಕಪ್ ಮಾಡ್ಕೊಂಡು ಕಳಿಸಿದ್ದೀನಿ ನಾನು, ಚೆಂದ ಕಾಣಿಸ್ತಾ ಇದ್ದ ಹಾಗೆ. ಇವತ್ತಿದು ಬ್ರೇಕ್ಫಾಸ್ಟಿಗೆ ನಾನು ಇಡ್ಲಿ ಮಾಡಿದ್ದೆ, ಚೆನ್ನಾಗಿ ಬಂತು ಇಡ್ಲಿ ಮತ್ತು ಚಟ್ನಿ. ಕೆಲಸದವರು ಇನ್ನೂ ಸಹ ಇದ್ದಾರೆ, ಅಂದರೆ ನಮ್ಮದು ತೋಟದ ಕೆಲಸ ದೊಡ್ಡದಿದೆ ಅಲ್ಲ ತೋಟ, ಅದಕ್ಕೆ ಕೆಲಸ ಸ್ವಲ್ಪ ಜಾಸ್ತಿನೇ ಇದೆ. ಹಾಗೆ ಮಧ್ಯಾಹ್ನಕ್ಕೆ ನಮ್ಮದು ರೈಸ್ ಆಗ್ತಾ ಉಂಟು. ಆಮೇಲೆ ನಾಯಿಗೆ ಸ್ವಲ್ಪ, ಕೋಳಿಗೆ ಮತ್ತು ನಾಯಿಗೆ ಅಂತ ಸಪ್ರೇಟಾಗಿ ಮಾಡ್ತೀನಿ ನಾನು. ಅದು ಸ್ವಲ್ಪ ಸಾಫ್ಟಾಗಿ ಮಾಡ್ತೀನಿ. ಹಾಗೆ ಅದು ಸಾಕ್ತಾ ಉಂಟು, ಇಲ್ಲಿ ನಮ್ಮದು ಸಾಕ್ತಾ ಉಂಟು. ಆಮೇಲೆ ಸಾರು, ಮೀನು ಸಾರಿದೆ, ಸ್ವಲ್ಪ ತರಕಾರಿ ಸಹ ಇದೆ, ಅದೆಲ್ಲ ಇದೆ. ಹಾಗಾಗಿ ಸ್ವಲ್ಪ ಫ್ರೀ ಇದ್ದೀನಿ, ನನಗೆ ಅಂತ ಕೆಲಸ ಇವತ್ತು ಅಷ್ಟೇನಿಲ್ಲ. ನಾನು ಒಬ್ಬಳೇ ಇದ್ದೀನಿ, ಆರಾಮ್ಸೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಬೋರ್ ಆಗ್ತಾಯಿತ್ತು. ಆಮೇಲೆ ನಿಧಾನಕ್ಕೆ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಎಲ್ಲ ಬಂದೆ ಕಿಚನಿಗೆ. ಹೀಗೆ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ ಬ್ಲಾಗು ಆಚೆ ಈಚೆ ಅಂತ ಹೇಳಿ. ಇವತ್ತಿದೇನು ಸ್ಪೆಷಲ್ ಏನಿಲ್ಲ, ಆದರೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಇವತ್ತು ಮಾತ್ರ. ಎಲ್ಲರಿಗೂ ಇಷ್ಟ ಆಗ್ಬೋದು, ಹೆಲ್ಪ್ಫುಲ್ ಆಗ್ಬೋದು ಅಂತ ನನ್ನದು ಅನಿಸಿಕೆ. ಯಾರು ಸಹ ಸ್ಕಿಪ್ ಮಾಡದೆ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿದ್ದೀರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಎಲ್ಲರೂ. ಹಾಯ್ ಫ್ರೆಂಡ್ಸ್, ಇವತ್ತಿದ್ದು ಟಾಪಿಕ್ ಏನು ಅಂತ ಹೇಳಿದರೆ ಮಕ್ಕಳು ಯಾರಿಗೆ ಇಷ್ಟ ಇರಲ್ಲ ಹೇಳಿ ನೋಡೋಣ. ಅದೇ ಕೆಲವರಿಗೆಲ್ಲ ಬ್ಲೆಸ್ಸಿಂಗ್ಸು, ಏನು ಪ್ರಾಬ್ಲಮ್ ಇಲ್ಲದೆ ಆರಾಮ್ಸೆಲ್ಲ ಆಗಿಬಿಡುತ್ತೆ. ಆದರೆ ಕೆಲವರಿಗೆಲ್ಲ ತುಂಬ ಸ್ಟ್ರಗಲ್ ಮಾಡಬೇಕಾಗತ್ತೆ ಒಂದು ಮಗುವನ್ನು ಪಡಿಬೇಕಾದ್ರೆ. ಆ ಲಿಸ್ಟಲ್ಲಿ ನಾನು ಸಹ ಇದ್ದೀನಿ. ನಾನೇ ಎಕ್ಸಾಂಪಲು. 8 ಇಯರ್ಸ್ ಆದಮೇಲೆ ನನ್ನ ಮಗ ಹುಟ್ಟಿತ್ತು.
ಹಾಗಾಗಿ ಅದರ ಕಷ್ಟ ಏನು ಅಂತ ನನಗೂ ಗೊತ್ತಿದೆ, ಮಕ್ಕಳಿಲ್ಲದವ್ರದ್ದು. ಕೆಲವರೆಲ್ಲ ಹೇಳ್ಬೋದು ಈ ಟಾಪಿಕ್ ಎಲ್ಲ ಮಾತಾಡಲಿಕ್ಕೆ ಈಸಿ, ಅವರಿಗೆ ಮಕ್ಕಳಿದೆ ಏನು ಆರಾಮ್ಸೆ ಎಲ್ಲ ಮಾತಾಡ್ತಾರೆ, ಅವ್ರಿಗೇನು ಗೊತ್ತಿದೆ ನಮ್ಮ ಕಷ್ಟ, ಸುಮ್ಮನೆ ವಿಡಿಯೋ ಮಾಡಿ ಹಾಕ್ತಾರೆ ಹಾಗೆ ಹೀಗೆ ಅಂತೆಲ್ಲ ನೆನೆಸ್ಕೊಳ್ಬೋದು. ಆದರೆ ನಾನು ಆ ಪಾತಿಂದ ಜರ್ನಿ ಮಾಡಿದ್ದೀನಿ, ಹಾಗಾಗಿ ನಂಗೆ ಅದರ ಕಷ್ಟ ಎಲ್ಲ ಗೊತ್ತಿದೆ. ನಾನು ಹೇಗೆ ಅದನ್ನು ಸಾಲ್ವ್ ಮಾಡಿಕೊಂಡೆ, ಅದ್ರ ಕೆಲವು ಟಿಪ್ಸು ಆಮೇಲೆ ಸೊಲ್ಯೂಷನ್ಸ್ ಎಲ್ಲ ಕೊಡ್ತೀನಿ ನಿಮಗೆ. ಯಾರಿಗಾದರೂ ಒಂದೆರಡು ಜನಕ್ಕೆ ಯೂಸ್ ಆದರೆ ಈ ಟಿಪ್ಸು, ನನ್ನಷ್ಟು ಹ್ಯಾಪಿ ಯಾರೂ ಇರೋದಿಲ್ಲ. ಆಮೇಲೆ ಈ ವಿಡಿಯೋ ನೋಡಿ ಹೆಲ್ಪ್ ಆಗಿ ಅವ್ರು ಕನ್ಸ್ಯೂಮ್ ಆದರೆ ನನಗೆ ಒಂದು ಮೆಸೇಜ್ ಮಾಡಲಿಕ್ಕೂ ಮರಿಬೇಡಿ ನೀವು. ಓಕೆ, ಇವತ್ತಿದ್ದು ವಿಷಯ ಏನು ಅಂತ ಹೇಳಿದರೆ, ಕೆಲವರಿಗೆಲ್ಲ ಕನ್ಸೀವ್ ಆಗೋದು ತುಂಬ ಲೇಟಾಗಿರ್ತದೆ, ಅಂದರೆ ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ. ಅಂಥವರೆಲ್ಲ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಮೊದಲನೇದಾಗಿ ಫಸ್ಟಿಗೆ ನೀವು ಥೈರಾಯ್ಡ್ ಚೆಕ್ ಮಾಡ್ಕೊಳ್ಬೇಕು. ಮೇಯ್ನು ಥೈರಾಯ್ಡ್ ಸಹ ಮೇನ್ ಪ್ರಾಬ್ಲಮ್ ಆಗಿರುತ್ತೆ ಮಕ್ಕಳಾಗಲಿಕ್ಕೆ. ಕೆಲವ್ರದ್ದೆಲ್ಲ ಥೈರಾಯ್ಡು ಹೈ ಲೋ ಇದ್ದರೂ ಸಹ ಮಕ್ಕಳಾಗಲಿಕ್ಕೆ, ಕನ್ಸೀವ್ ಆಗಲಿಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದನ್ನೊಂದು ಫಸ್ಟಿಗೆ ಚೆಕ್ ಮಾಡ್ಕೊಳ್ಳಿ, ಅದು ಸಹ ನಾರ್ಮಲ್ ಇದೆ. ಆಮೇಲೆ ನಿಮ್ಮದು ಮೆನಿಸ್ಟ್ರೇಷನ್ ಸೈಕಲ್ ಇದೆ ಅಲ್ಲ, ಅಂದರೆ ಪೀರಿಯಡ್ಸು, ಅದು ಸಹ ನಾರ್ಮಲ್ ಇದೆ ಅಂದರೆ ನೀವೇನು ಹೆದರೋದು ಬೇಡ. ಕೆಲವರಿಗೆ ಬೇಗ ಆಗುತ್ತೆ, ಕೆಲವರಿಗೆ ಲೇಟ್ ಆಗುತ್ತೆ, ಹಾಗಾಗಿ ನಿಮ್ಮಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ನಿಮಗೆ ಗೊತ್ತಾದ ತಕ್ಷಣ ನೀವು ಫಸ್ಟಿಗೆ ಸ್ಟ್ರೆಸ್ ತಗೊಳ್ಳೋದನ್ನು ತುಂಬ ಕಮ್ಮಿ ಮಾಡಬೇಕು. ಇದಕ್ಕೆ ಮೆಡಿಟೇಷನ್ ತುಂಬ ಬೆಸ್ಟು. ಯೋಗ, ಮೆಡಿಟೇಷನ್ನು ಅದು ಸ್ವಲ್ಪ ಮಾಡ್ತಾಯಿದ್ರೆ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ಯಾವತ್ತು ನಮ್ಮ ಮೈಂಡ್ ಕಾಮ್ ಆಗಿರುತ್ತೋ ನಮ್ಮ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವೆಷ್ಟು ಕೂಲಾಗಿರ್ತೀವೋ ಅಷ್ಟು ನಮ್ಮ ಬಾಡಿ ಫುಲ್ ಚೇಂಜಸ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೊಂದು ಮೇಯ್ನು. ಸೆಕೆಂಡು, ನಾವು ಅದ್ರ ಬಗ್ಗೆನೇ ತುಂಬ ಚಿಂತೆ ಮಾಡ್ತಾ ಇರಬಾರ್ದು. ನಂಗೆ ಮಕ್ಕಳಾಗಿಲ್ಲ, ಏನು ಮಾಡೋದು, ಹಾಗೆ ಹೀಗೆ ಅಂತೇಳಿ ಅವ್ರು ಅಂತಾರೆ. ಕೆಲವೊಮ್ಮೆ ಇನ್ಲಾಸ್ ಎಲ್ಲ, ಅಂದರೆ ಅತ್ತೆ ಮಾವ ಎಲ್ಲ ತುಂಬ ಪ್ರೆಷರ್ ಆಗ್ತಾ ಇರ್ತಾರೆ. ಆಮೇಲೆ ಫ್ಯಾಮಿಲಿಯವ್ರದ್ದು ಟಾರ್ಚರು, ಹಸ್ಬೆಂಡಿದ್ದು ಟಾರ್ಚರು, ಅಂದರೆ ಕಿರಿಕಿರಿ ಅಂತ ಆಗ್ತಾ ಇದ್ದರೆ ಅದನ್ನೆಲ್ಲ ಜಾಸ್ತಿ ಮೈಂಡಿಗೂ ಹಾಕ್ಕೊಳ್ಬಾರ್ದು. ಸ್ವಲ್ಪ ನಾವು ಔಟ್ಸೈಡು ಮಿಂಗಲ್ ಆಗೋದನ್ನು ಕಲಿಬೇಕು. ಹೇಗೆಂದರೆ ಫ್ರೆಂಡ್ಸು, ಇಲ್ಲ ನೀವು ಸ್ವಲ್ಪ ವೆಲ್ ಎಜುಕೇಟೆಡ್ ಆಗಿದ್ದರೆ ಜಾಬಿಗೆ ಹೋಗೋದನ್ನು ಮರಿಬೇಡಿ. ಜಾಬಿಗೆ ಹೋಗಿ ಆವಾಗಲೂ ಅಲ್ಲಿ ತುಂಬ ಮಿಂಗಲ್ ಆಗಿ ನಿಮಗೆ ಅದೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಆಮೇಲೆ ಥರ್ಡ್ ಒನ್ನು, ಸ್ವಲ್ಪ ನೀವು ಏನಂತಾರೆ ಆಧ್ಯಾತ್ಮಿಕ, ಅಂದರೆ ದೇವರನ್ನೆಲ್ಲ ಜಾಸ್ತಿ ನಂಬ್ತೀರಂದರೆ, ಅಂದರೆ ನಾನು ಮಾಡಿದ್ದದನ್ನೇ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವೇನು ಮಾಡಬೇಕು ಅಂತ ಹೇಳಿದರೆ, ಯಾವುದಾದ್ರೂ ಅಸ್ಟ್ರಾಲಜಿ ಚೆನ್ನಾಗಿರೋ ಅಸ್ಟ್ರಾಲಜರ್ ಅಲ್ಲಿಗೆ ಹೋದರೆ ನಿಮಗೆ ಅವರು ಸೊಲ್ಯೂಷನ್ ಕೊಡ್ತಾರೆ, ಏನು ಮಾಡಬೇಕು, ಏನು ದೋಷ ಇದೆ, ಏನು ಪೂಜೆ ಮಾಡಿದರೆ ಒಳ್ಳೆಯದು ಅಂತ. ಹಾಗಂತೇಳಿ ದೊಡ್ಡ ದೊಡ್ಡ ಪೂಜೆಗೆಲ್ಲ ಮಾಡಿಸ್ಲಿಕ್ಕೆ ಹೋಗಬೇಡಿ, ಸಣ್ಣದೇ ಸಾಕಾಗುತ್ತೆ. ನಾನು ಯಾವ್ದು ಮಾಡಿಸ್ತಿದ್ದೀನಿ ಅದನ್ನೇ ನಿಮಗೆ ಹೇಳ್ತೀನಿ, ಅದು ನಿಮಗೆ ತುಂಬ ಬೆನಿಫಿಟ್ ಆಗ್ಬೋದು. ಖರ್ಚು ಏನಿಲ್ಲ, ಖರ್ಚು ಒಂದು ಅಪ್ರಾಕ್ಸಿಮೇಟ್ ಅಂದರೆ ಒಂದು 500 ರುಪೀಸ್ ಖರ್ಚಾಗ್ಬೋದು. ಅದಕ್ಕೇನು ನೀವು ಪೂಜೆಲಿ ಕೂತ್ಕೊಳ್ಬೇಕು ಅದು ಸಹ ಏನಿಲ್ಲ, ಸಿಂಪಲ್ ಪೂಜೆ. ನಂಗೆ ಅಸ್ಟ್ರಾಲಜಿ ಹೇಳಿದ್ರಲ್ಲ ಅವರು, ಹಾಗಾಗಿ ನಾನು ಅವರದ್ದು ಡೀಟೇಲ್ಸು ಎಲ್ಲ ನಂದು ವಿಡಿಯೋದು ಲಾಸ್ಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಬೇಕಿದ್ದರೆ ಅಲ್ಲಿಗೆ ಹೋಗಿ, ಇಲ್ಲ ನಂದು ಇಮೇಲ್ ಐ ಡಿ ಸಹ ಕೊಟ್ಟಿರ್ತೀನಿ. ಏನಾದರೂ ಡೌಟ್ ಬೇಕಿದ್ದರೆ ನಂಗೆ ಮೇಲ್ ಮಾಡಿ ಹೇಳಿದರೆ ಅದೂ ಆಗುತ್ತೆ. ನಾನು ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತೀನಿ ನಿಮಗೆ. ಆಮೇಲೆ ಏನಂದರೆ, ನೀವು ಜಾಸ್ತಿ ಹೆಲ್ದಿ ಫುಡ್ ತಿನ್ನಬೇಕು. ಅಂದರೆ ಟೆನ್ಷನಾಗಿ ಊಟ ಬಿಡೋದು, ಅಂದರೆ ಟೈಮ್ ಟು ಟೈಮ್ ಊಟ ಮಾಡೋದೇ ಇರೋದು, ಹಾಗೆಲ್ಲ ಮಾಡಬಾರ್ದು. ಸ್ವಲ್ಪ ಹೆಲ್ದಿ ಫುಡ್, ವೆಜಿಟೇಬಲ್ಸು, ಫ್ರೂಟ್ಸು, ಆಮೇಲೆ ವಾಟರ್ ಜಾಸ್ತಿ ಕನ್ಸ್ಯೂಮ್ ಮಾಡಿದರೆ ಚೆನ್ನಾಗಿರುತ್ತೆ. ಇದು ಸಹ ಒಂದು ಬೆನಿಫಿಟ್ ಆಗುತ್ತೆ. ಆಮೇಲೆ ಫೋರ್ತ್ ಒನ್ನು, ನಾವು ಡಾಕ್ಟ್ರು ಯಾರನ್ನಾದರೂ ಒಬ್ಬರನ್ನು ನೋಡಿದರೆ ಅವರನ್ನೇ ಕಂಟಿನ್ಯೂ ಮಾಡ್ತಾ ಇರಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ 1 ಮಂತ್ ಹೋಗ್ತಾರೆ ಆ ಡಾಕ್ಟ್ರ್ ಹತ್ರನೇ, ಅಂದರೆ ಮೆಡಿಸಿನ್ ಎಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಅನಿಸುತ್ತೆ ಈ ಡಾಕ್ಟ್ರದ್ದು ಮೆಡಿಸಿನ್ ಏನು ವರ್ಕ್ ಆಗ್ತಾಯಿಲ್ಲ ಅಂತೇಳಿ ಇನ್ನೊಬ್ರು ಯಾರೋ ಹೇಳ್ತಾರೆ ಅಂತ ಆ ಡಾಕ್ಟ್ರಲ್ಲಿಗೆ ವಿಸಿಟ್ ಮಾಡ್ತೀವಿ. ಇಲ್ಲ ಕೆಲವೊಮ್ಮೆ ಅಲೋಪತಿ ಮಾಡ್ತಾ ಇರ್ತೀವಿ, ಸಡನ್ನೇ ಬಿಡ್ತೀವಿ, ಆಯುರ್ವೇದಕ್ಕೆ ಹೋಗ್ತೀವಿ, ಆಯುರ್ವೇದ ಬಿಡ್ತೀವಿ, ಹೋಮಿಯೋಪತಿ ಮಾಡ್ತೀವಿ. ಹಾಗೆಲ್ಲ ಕನ್ಫ್ಯೂಸ್ ಇರಬಾರ್ದು ಲೈಫಲ್ಲಿ. ಒಂದು ಮಾಡ್ತೀರಾ 1 ವರ್ಷ ತನಕ ಅವರನ್ನೇ ಮಾಡ್ತಾಯಿರಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಆ ಡಾಕ್ಟ್ರಿಗೂ ಸಹ ನಿಮ್ಮನ್ನು ಸ್ಟಡಿ ಮಾಡಲಿಕ್ಕೆ ಅರ್ಥ ಆಗುತ್ತೆ, ಏನು ಪ್ರಾಬ್ಲಮ್ಮು, ಎಲ್ಲ ಕರೆಕ್ಟ್ ಇದೆ, ಯಾಕೆ ಆಗ್ತಾಯಿಲ್ಲ ಅಂತ ಅವರು ಸಹ ಸ್ಟಡಿ ಮಾಡ್ತಾರೆ ನಿಮ್ಮನ್ನು.
ಅದು ಸಹ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಗಡಿ ಯಾವ ಡಾಕ್ಟ್ರನ್ನು ಚೇಂಜ್ ಮಾಡಬಾರ್ದು. ಮತ್ತು ಎಲ್ಲರೂ ಹೇಳಿದ ಮೆಡಿಸಿನನ್ನು ಮಾಡಲಿಕ್ಕೆ ಹೋಗಬೇಡಿ ನೀವು. ಅಂದರೆ ಎಲ್ಲರೂ ಕೊಡ್ತಾರೆ ಸಜೆಷನು, ಹಾಗೆ ಎಲ್ಲ ಸಹ ನೀವು ಫಾಲೋ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ ಅಂತ ನೋಡಿ ಅದನ್ನು ಮಾತ್ರ ಫಾಲೋ ಮಾಡ್ತಾ ಇರಿ. ಅಂದರೆ ಮೈಂಡ್ ತುಂಬ ಕಾಮ್ ಆಗಿರಬೇಕು, ಫ್ಲಕ್ಚುಯೇಟ್ ಆಗ್ತಾ ಇರಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಕೆಲವು ಶ್ಲೋಕಗಳನ್ನು ಹೇಳ್ತೀನಿ ಇಲ್ಲಿ, ಅಂದರೆ ನಾನು ಓದಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಶ್ಲೋಕನೆಲ್ಲ ನಾನು ಈ ವಿಡಿಯೋದು ಲಾಸ್ಟಿಗೆ ಸ್ಕ್ರೀನ್ಶಾಟ್ ತೆಗೆದು ಆ್ಯಡ್ ಮಾಡಿರ್ತೀನಿ. ಆಮೇಲೆ ನಂದು ಇಮೇಲ್ ಅಡ್ರೆಸ್ಸು ಸಹ ಕೊಡ್ತಿರ್ತೀನಿ. ಯಾರಿಗಾದರೂ ಈ PDF ಫಾರ್ಮ್ಯಾಟ್ ಬೇಕಿದ್ದರೆ ನಾನು ಕಳಿಸಿಕೊಡ್ತೀನಿ. ಅದು ಯಾವುದು ಶ್ಲೋಕ, ಅದರ ಮಹತ್ವ ಏನು ಅಂತೆಲ್ಲನೂ ಅದರಲ್ಲಿದೆ. ನೀವು ಅದನ್ನು ಓದಿದರೆ ನಿಮಗೂ ಒಳ್ಳೆಯದಾಗತ್ತೆ. ಆಮೇಲೆ ಮೇಯ್ನಾಗಿ ನೀವು ಷಷ್ಠಿ ಪೂಜೆ ಅಂತ ಬರ್ತದೆ ನೋಡಿ, ತಿಂಗಳಲ್ಲಿ 2 ಸರ್ತಿ ಬರ್ತದೆ ಷಷ್ಠಿ ನಾಗಂದು. ನಾವು ಮಕ್ಕಳು ಯಾರಿಗೆಲ್ಲ ಆಗೋದಿಲ್ಲ ನೋಡಿ, ಅವರೆಲ್ಲ ಜಾಸ್ತಿ ನಾಗನ ನಂಬಿದರೆ ಒಳ್ಳೆಯದಾಗತ್ತೆ. ನಾಗದೋಷ, ನಿಮ್ಮ ಮನೆಯದು ನಾಗದೇವರು ಯಾರಾದರೂ ಇದ್ದರೆ ತಿಂಗಳಿಗೊಮ್ಮೆ ಹೋಗೋದು, ತಾನು ಅದೆಲ್ಲ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನಾಗನೇ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾರೆ ಮಕ್ಕಳಾಗಲಿಕ್ಕೆಲ್ಲ. ಹಾಗಾಗಿ ನಾಗನ ಜಾಸ್ತಿ ನಂಬಬೇಕು. ಆಮೇಲೆ ಷಷ್ಠಿ ಅಂತ ಬರುತ್ತೆ, ತಿಂಗಳಿಗೆ 2 ಸರ್ತಿ ಬರ್ತದೆ. ನಾನು ಒಂದೇ ಸರ್ತಿ ಹಿಡಿತಾ ಇದ್ದೀನಿ. ಆ ಷಷ್ಠಿ ಪೂಜೆಯನ್ನು ನೀವು ಷಷ್ಠಿ ವ್ರತ ಅಂತ ಬರುತ್ತೆ, ಅದನ್ನು ಹಿಡೀರಿ, ಚೆನ್ನಾಗಿರುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ನಾನು ಮಾಡಿದ್ದೆ, ಹಾಗಾಗಿ ನೀವು ಸಹ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಷಷ್ಠಿ ತುಂಬ ಒಳ್ಳೆಯದು ನಾಗನಿಗೆ, ಹಾಗಾಗಿ ಅದನ್ನು ಒಂದು ಮಾಡಿ. ನೆಕ್ಸ್ಟು ನಾನದು ಶ್ಲೋಕ ಅಂತ ಹೇಳಿ, ನಾನು ಪೂಜೆ ಅಂತ ಹೇಳಿದೆ ನೋಡಿ, ನಾನದನ್ನು ಒಂದು 4 ಬಾರಿ ಕೊಟ್ಟಿದ್ದೇನೋ. ಇದು ಸಂತಾನ ಗೋಪಾಲಕೃಷ್ಣ ವ್ರತ ಅಂತ, ಅದು ಪೂಜೆ ಭಟ್ರು ಮಾಡ್ತಾರೆ. ಭಟ್ರ ಮನೆಗೆ ಏನು ತೊಗೊಂಡೋಗ್ಲಿಕ್ಕೆ ಇರೋದಿಲ್ಲ. ಒಂದು 1 kg ತುಪ್ಪ ಏನೋ ತರಲಿಕ್ಕೆ ಹೇಳ್ತಾರೆ ಅವರು. ತುಪ್ಪ ಅಥವಾ ಬೆಣ್ಣೆ ಅದರಲ್ಲೆಲ್ಲ ಮಾಡ್ತಾರೆ ಭಟ್ರುಗಳು. ನೀವು ಭಟ್ರ ಮನೆಗೆ ತೊಗೊಂಡೋಗಿ ಕೊಟ್ಟರೆ ಸಂತಾನ ಗೋಪಾಲ ಕೃಷ್ಣ ಜಪ ಅಂದರೆ ಸಂತಾನ ಕೊಡುವ ದೇವರೇ ಅಂತ. ಅಂದರೆ ಅದು ಗೋಪಾಲಕೃಷ್ಣ ಅಂದರೆ ಸಣ್ಣ ಮಗು, ಕೃಷ್ಣಂದು ಫಸ್ಟ್ ಮಗು ಇರ್ತದಲ್ಲ, ಅದೇ ಮಗು, ಅದಕ್ಕೇ ಪೂಜೆ ಮಾಡೋದು. ಅದು ಜಪ ಎಲ್ಲ ಮಾಡಿ ಒಂದು ತುಪ್ಪ ಕೊಡ್ತಾರೆ ಅವರು. ತುಪ್ಪ ಕೊಟ್ಟು ಅದನ್ನು 108 ಬಾರಿ, ನಾನೊಂದು ಶ್ಲೋಕ ಹೇಳಿದೆ ನೋಡಿ, ಅದನ್ನು 108 ಬಾರಿ ಅಂದರೆ ಚಾಂಟ್ ಮಾಡಬೇಕು. ಚಾಂಟ್ ಅಂದರೆ ಜಪಿಸಬೇಕು. ಜಪಿಸಿ ಆದಮೇಲೆ ಆ ತುಪ್ಪನೂ ಸ್ವಲ್ಪನೇ ತಿಂತಾ ಬರಬೇಕು. ಆ ಥರದ್ದು ವ್ರತ ಅಂತ ಏನಲ್ಲ, ಜಸ್ಟ್ ನಾವು ಸಂಜೆಯ ಇಲ್ಲ ಬೆಳಗ್ಗೆನ 108 ಬಾರಿ ಮಾತ್ರ ಚಾಂಟ್ ಮಾಡಬೇಕು. ಚಾಂಟ್ ಮಾಡಿ ಆದಮೇಲೆ ಆ ತುಪ್ಪನ ತಿನ್ನಬೇಕು. ಹಾಗೆ ಮಾಡ್ತಾ ಬಂದಾಗ ದೇವ್ರದ್ದು ಬ್ಲೆಸ್ಸಿಂಗು ಸಿಗ್ತದೆ, ನಮಗೆ ಮಕ್ಕಳಾಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಈ ಶ್ಲೋಕ ಇದೆಯಲ್ಲ, ತುಂಬ ಹೆಲ್ಪ್ಫುಲ್. ಯಾರಿಗೆಲ್ಲ ಮಕ್ಕಳಿರೋದಿಲ್ಲ ನೋಡಿ ಅವರಿಗೆಲ್ಲ ಸಂತಾನ ಗೋಪಾಲಕೃಷ್ಣ ಜಪ ಅಂತಲೇ ಅದರದ್ದು ಜಪ ಚಾಂಟ್ ಮಾಡಲಿಕ್ಕೂ ಅದೇ ಮಂತ್ರನೇ ಇರೋದು. ಆಮೇಲೆ ಪೂಜೆ ಮಾಡಿಸೋದು ಅದೇ ದೇವರಿಗೇ. ಹಾಗೆ ಇದೆಲ್ಲ ಮಾಡ್ತಾ ಬಂದಾಗ ನಿಮಗೆ ಮಕ್ಕಳಾಗೋದಂತೂ ಗ್ಯಾರಂಟಿ. ನನ್ನದು ಅಸ್ಟ್ರಾಲಜರ್ ನಂಬರ್ ಸಹ ಆ್ಯಡ್ ಮಾಡಿರ್ತೀನಿ. ಮತ್ತು ಏನಾದರೂ ಡೌಟ್ ಇದ್ದರೆ ಅವ್ರ ಪ್ಲೇಸು ಅದು ಇದು ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ನನಗೆ ಇಮೇಲ್ ಮಾಡಿ. ಇನ್ಸ್ಟಾದು ಐ ಡಿ ಕೊಟ್ಟಿರ್ತೀನಿ ನಾನು. ಯಾರಿಗೆಲ್ಲ ಬೇಕೋ ಅವರೆಲ್ಲ ಇದನ್ನು ನೋಡಿ ಹೆಲ್ಪ್ ಆಗಲಿ. ಯಾಕಂದರೆ ಮಕ್ಕಳಿಲ್ಲದವ್ರ ಕಷ್ಟ ಮಕ್ಕಳಿಲ್ಲದವರಿಗೆ ಗೊತ್ತಿರ್ತದೆ, ಅದು ಫೀಲಿಂಗೇ ಬೇರೆ. ಅದು ಲೈಫಲ್ಲಿ ಎಲ್ಲರಿಗೂ ಸಹ ಒಂದು ಮಗು ಬೇಕೇ. ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿದರೆ ಅದಕ್ಕೂ ಆಪ್ಷನ್ಸ್ ಇದೆ. ಈಗ ಬ್ರಾಡ್ ಮೈಂಡೆಡ್ ಆಗಿದ್ದಾರೆ ಎಲ್ಲ ಕಪಲ್ಸ್ ಎಲ್ಲ, ಗಂಡ ಹೆಂಡತಿ ಎಲ್ಲರೂ ಸಹ ತುಂಬ ಬ್ರಾಡ್ ಮೈಂಡೆಡ್. ಅದಕ್ಕೂ ಸೊಲ್ಯೂಷನ್ಸ್ ಎಲ್ಲ ಇದೆ. ಹಾಗೆ ಯಾವುದಕ್ಕೂ ನಾವು ಹೆದರಬಾರ್ದು. ಕಷ್ಟದಿಂದ ಸುಖ ಬಂದೇ ಬರ್ತದೆ, ಅದಂತೂ ನಂದು 100%. ಅದು ನನಗೆ ಒಂಥರ ಕಾನ್ಫಿಡೆನ್ಸ್, ಗ್ಯಾರಂಟಿ. ಕಷ್ಟ ಬಂದಮೇಲೆ ಸುಖ ಬಂದೇ ಬರ್ತದೆ. ಅದು ನಾಣ್ಯದ 2 ಮುಖ ಇದ್ದಂತೆ, ಒಂದು ಆಚೆ ಈಚೆ ಅಂತ. ಅಂದರೆ ನೀವು ದೇವರ ಕೋಣೆಯಲ್ಲಿ ಈ ಮೂರ್ತಿಯನ್ನಿಟ್ಟು ನಾನು ಹೇಳಿದ್ನಲ್ಲ ಮಂತ್ರ, ಅದೇ ಸಂತಾನ ಗೋಪಾಲಕೃಷ್ಣ ಜಪ, ಅದನ್ನು 108 ಬಾರಿ ಹೇಳಬೇಕು. ಈ ದೇವರ ಕರುಣೆ ಇದ್ದೇ ಇರ್ತದೆ. ಆಮೇಲೆ ಈ ಸ್ಟ್ಯಾಚು ನಾನು ಉಡುಪಿಯಲ್ಲಿರೋದ್ರಿಂದಾಗಿ ನನಗೆ ಕೃಷ್ಣ ಮಠದಲ್ಲಿ ಸಿಗ್ತದೆ. ಅಲ್ಲಿ ಬಾಲಗೋಪಾಲ
ಅಂದರೆ ಮಗು ಇದು ಕೃಷ್ಣ ಒಂದು ಮಗು ಆಗಿರುವಾಗ ಯಾವ ಸ್ಟ್ಯಾಚು ಇರ್ತದೆ ನೋಡಿ, ಅದು ಸಿಗ್ತದೆ ಅಲ್ಲೇ. ಇಂಚು ಚಂಡಿ ಏನಿ ಅಯ್ಯೋಯ್ಯೋ, ಸ್ಕೂಲಿಂದ ಬಂದ ನಮ್ಮ ಕೃಷ್ಣ. ಏನು ತಂದಿದ್ದಾನೆ? ಯಾವುದಾದಿ? ವಾಟ್ ಇಸ್ ದಟ್? ಆಹಾನ್ ಶೆಟ್ಟಿ ಡಿವಿಷನ್ ಡಿ. ಏನಾಯ್ತು ಇದೆಲ್ಲ ಅರ್ಧೋಗಿದೆ. ಎಂತ ಹುಡ್ಕೋದು? ಡೈರಿ ಹಿಡ್ದಾದ ಬರುತ್ತಾರೆ. ಏನು ಬರ್ತಿದ್ದಾರೆ? ಐ ಹ್ಯಾವ್ ಒನ್ ಗುಡ್ ನ್ಯೂಸ್ ಫಾರ್ ಯು. ಫೋಟೋ ಕೊಡ್ತಿರ್ತಾರಾ? ನೋ ಫೋಟೋ. ಅವೆಲ್ಲಂಚಿ ಕೊರ್ಪೇರಿ ಇತ್ತೆ ಕೊರ್ಪುಜರು ಇಂಕಲ್ ಕ್ಯಾಶ್ ಕೊರೋಡ ಇಕ್ಕ ಬೆಲೆ ಡ್ರೆಸ್ ತಿಪ್ಪಿ 10 ರೂಪೀಸ್ ಕೊರೋಡ. ಅವು ಮುರಾಣಿದ ಒಂದು ಬೇತೆದ, ಅವು ಸ್ಪೋರ್ಟ್ಸ್ ಡೇದ, ಒಂದು ಗ್ರೂಪ್ ಫೋಟೋ ಅದ. ಎಂತಪ್ಪು ಬಾಬುನ ಒಂಜಿ ಫೋಟೋ ತೆಪ್ಪರೆ ಕಾಸು ಕೊರೋದು ಇಪ್ಪೋಡು ಇಂಕಲ್. ಬಾಕ್ಸ್ ಬರೋ ಖಾಲಿ ಮಂತಾರಾ? ಶೂ ದೆಪ್ಪಿ ಸಾಕ್ಸ್ಲ ದೆಪ್ಪಿ ಇಜ್ಜಿ ಆರೆಂಜ್ ಕಲರ್. ಇದೇನೇ ಪುತ್ರ ಪ್ರಾಪ್ತಿಗೆ ಅಂತ ಬರೆದಿದ್ದಾರಲ್ಲ, ಅದೇನೇ ಸಂತಾನ ಗೋಪಾಲ ಕೃಷ್ಣ ಜಪ. ಈ ಮಂತ್ರ ಹೇಗಿದೆ ಅಂದರೆ, ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಹಂ ಶರಣಂ ಗತ. ಇದನ್ನೇ 108 ಬಾರಿ ಜಪಿಸುವುದರಿಂದ ನಾವು ಬೇಡಿದ ವರ ಸಿಗ್ತದೆ. ಅಂದರೆ ನಾವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಯಾರೆಲ್ಲ ಇದನ್ನು ಓದ್ತೀರೋ ಅವರಿಗೆಲ್ಲ ಒಳ್ಳೆಯದೇ ಆಗ್ತದೆ.